Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation. ಆರೋಗ್ಯದ ಭರವಸೆ ಅಮೃತ್ ನೋನೆ, ಪೂರ್ಣಿಮಾ ಸಿಲ್ಕ್ಸ್ ಕಾರ್ಕಳ, ಶಕುಂತಲಾ ಹರ್ಬಲ್ ಹೇರ್ ಟೋನ್, ಪ್ರೈಮ್ ಮಸಾಲಾಸ್, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಸಿಟಾಡೆಲ್ ಡೆವಲಪರ್ಸ್. ನಮ್ಮ ಸೂಪರ್ ಸಿಂಗರ್ ನಮಸ್ತೆ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ಅಚ್ಚುಮೆಚ್ಚಿನ ವಾಹಿನಿ, ದಟ್ ಇಸ್ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ, ಕರಾವಳಿ ಕರ್ನಾಟಕದ ನಾಡಿಮಿಡಿತ ನಮ್ಮ ಟಿವಿ ಅಂಡ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ಸ್ ಸೂಪರ್ ಸಿಂಗರ್ ಸೀಸನ್ 2 ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ಅವರ 2-ಸ್ಟಾರ್ ರೈಸ್. ಸೊ ಸೂಪರ್ ಸಿಂಗರ್ ತಂದ ತಕ್ಷಣ ಎಲ್ರಿಗೂ ಗೊತ್ತೇ ಇದೆ ಏನಂತ ಹೇಳಿದ್ರೆ, ಒನ್ ಅಂಡ್ ಓನ್ಲಿ ಸೋಲೋ ಸಿಂಗಿಂಗ್ ರಿಯಾಲಿಟಿ ಶೋ. ಆದಷ್ಟು ಕರ್ನಾಟಕದಂತಿರುವಂತಹ ಎಲ್ಲ ಹಾಡುಗಾರರನ್ನು ಆಡಿಷನ್ ಮಾಡಿ, ಮೆಗಾ ಆಡಿಷನ್ ಮಾಡಿ ಅದರಲ್ಲಿ ಆಯ್ಕೆ ಆದಂತಹ ಮೊದಲ ಸುತ್ತು ಇವತ್ತು ನಡೀತಾ ಇದೆ. ಸೊ ಒನ್ಸ್ ಅಗೇನ್ ಎಲ್ರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ನಾನು ನಿಮ್ಮ ಹೋಸ್ಟ್ ಅಂಡ್ ದೋಸ್ತು ವಿಜೆ ಡಿಕ್ಸನ್. ಹಾಗೆಯೇ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಶಕುಂತಲಾ ಹೇರ್ ಆಯಿಲ್, ಅಮೃತ್ ನೋನಿ, ಸೆಟಡೆಲ್ ಡೆವಲಪರ್ಸ್, ಪೂರ್ಣಿಮಾ ಸಿಲ್ಕ್ಸ್, ಪ್ರೈಮ್ ಮಸಾಲಾ, ಅಕ್ಷಯ ಕಿಚನ್ ಇಕ್ವಿಪ್ಮೆಂಟ್ಸ್ ಅಂಡ್ ಶಶಿ ಬ್ಯೂಟಿ ಸೋಪ್. ಸೊ ವೀಕ್ಷಕರೇ, ಯಾವಾಗಲೂ ನಾನು ಹೇಳ್ತಾ ಇದ್ದೇನೆ, ಹಾಡೆಂಬುದು ಎಲ್ಲರ ಮನಸ್ಸಲ್ಲೂ ಎಲ್ಲರ ಹೃದಯದಲ್ಲೂ ಅಚ್ಚಳಿಯದೆ ಉಳಿಯುವಂಥದ್ದು, ಯಾವಾಗಲೂ ಎಲ್ರಿಗೂ ಹಿಡಿಸುವಂಥದ್ದು. ಸೊ ಹಾಗಿರುವಾಗ ಹಾಡಿನ ಪ್ರಪಂಚಕ್ಕೆ ತಮ್ಮೆಲ್ಲರನ್ನು ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅಂಡ್ ಅದರ ಜೊತೆಗೆ ಐ ಲೈಕ್ ಟು ವೆಲ್ಕಮ್ ಆ ಜಡ್ಜಸ್. ನಿಮ್ಗೆ ಗೊತ್ತೇ ಇದೆ, ಸೊ ನಮ್ಮ ಮೂವರು ಜಡ್ಜಸ್ನವರು ಕೂಡ ಸೂಪರ್ ಟೂಪರ್ ಟ್ಯಾಲೆಂಟೆಡ್ ಇನ್ ಸಿಂಗಿಂಗ್ ಅಂತ ಹೇಳ್ಬೋದು. ಸೊ ದಟ್ ಈಸ್ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಗುರುಕಿರಣ್ ಸರ್ ಅವರು. ಸೊ ಗುರುಕಿರಣ್ ಸರ್ ಅವರಿಗೆ ಕೂಡ ಇವತ್ತಿನ ನಮ್ಮ ಎಪಿಸೋಡ್ಗೆ ವೆಲ್ಕಮ್ ಮಾಡ್ತಾ ಇದ್ದೇನೆ. ಅಂಡ್ ಕದ್ರಿ ಮಣಿಕಾಂತ್ ಸರ್ ಕೂಡ ಹೌದು, ನಮ್ಮ ಕೋಸ್ಟಲ್ ಕರ್ನಾಟಕ ಮಾತ್ರವಲ್ಲದೆ ಕಂಪ್ಲೀಟ್ ಆಗಿ ಈ ಒಂದು ಮೂವಿ ಇಂಡಸ್ಟ್ರೀಸ್ ಅಲ್ಲಿ ಆಗಿರ್ಬೋದು, ತಮ್ಮ ಸಂಗೀತ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಒಂದು ಟ್ರೆಂಡ್ ಅನ್ನು ತಂದಿದ್ದಾರೆ. ಸೊ ಅವರಿಗೂ ಕೂಡ ಕದ್ರಿ ಮಣಿಕಾಂತ್ ಸರ್ ಅವರಿಗೂ ಕೂಡ ವೆಲ್ಕಮ್ ಮಾಡ್ತಾ ಇದ್ದೇನೆ. ಅಂಡ್ ರಾಜಗೋಪಾಲ್ ಸರ್ ಅವರಿಗೂ ಕೂಡ. ಸೊ ಮೂವರು ಜಡ್ಜಸ್ ನವರು ರೆಡಿ ಆಗಿದ್ದಾರೆ. ಅಂಡ್ ಇವತ್ತಿನ ಸುತ್ತು ಆರಂಭಿಸಲಿಕ್ಕೆ ನಮ್ಮ ಕಂಟೆಸ್ಟೆಂಟ್ಸ್ ನವರು ಕೂಡ ರೆಡಿ ಆಗಿದ್ದಾರೆ. ಸೊ ಇನ್ಯಾಕ್ ತಡ, ನೀವು ಕೂಡ ರೆಡಿ ಆಗಿದ್ದೀರಾ. ಲೆಟ್ಸ್ ಗೋ ಗೆಟ್ ಇನ್ ಟು ದ ಜರ್ನಿ ಆಫ್ ಸಿಂಗಿಂಗ್. ಅಂಡ್ ದ ಫಸ್ಟ್ ಕಂಟೆಸ್ಟೆಂಟ್ ಈಸ್ ವರುಣ್. ನಾನೆಷ್ಟು ಸಲ ನಿನ್ನ ಕೈ ಬೀಸಿ ಕರೆದಿರುವೆ, ಎಷ್ಟು ವರುಷಗಳಿಂದ ಕಾದು ನಿನ್ನ ನಂಬಿರುವೆ, ಕಾದು ನಿನ್ನ ನಂಬಿರುವೆ. ನಾನೆಷ್ಟು ಸಲ ನಿನ್ನ ಕೈ ಬೀಸಿ ಕರೆದಿರುವೆ, ಎಷ್ಟು ವರುಷಗಳಿಂದ ಕಾದು ನಿನ್ನ ನಂಬಿರುವೆ, ಕಾದು ನಿನ್ನ ನಂಬಿರುವೆ. ಒಲವೇ ಒಲವೇ, ನಾನೆಷ್ಟು ಸಲ ನಿನ್ನ ಕೈ ಬೀಸಿ ಕರೆದಿರುವೆ, ಎಷ್ಟು ವರುಷಗಳಿಂದ ಕಾದು ನಿನ್ನ ನಂಬಿರುವೆ, ಕಾದು ನಿನ್ನ ನಂಬಿರುವೆ. ಬೇಸಿಗೆಯ ಬಿಸಿಲಲ್ಲಿ ನೆರಳಿ ನಡೆಯಿರುವಾಗ, ಹೊತ್ತು ಮುಳುಗುವ ಮುನ್ನ ಪ್ರಕೃತಿ ರಂಗನು ಕಂಡು, ಬೇಸಿಗೆಯ ಬಿಸಿಲಲ್ಲಿ ನೆರಳಿ ನಡೆಯಿರುವಾಗ, ಹೊತ್ತು ಮುಳುಗುವ ಮುನ್ನ ಪ್ರಕೃತಿ ರಂಗನು ಕಂಡು, ದೂರದ ಗಸದಲ್ಲಿ ಚಂದಿರ
ದಿಟ್ಟಿಸುತ್ತೆ ದೂರದ ಗಸದಲ್ಲಿ ಚಂದಿರನ ದಿಟ್ಟಿಸುತ್ತೆ ಮಳೆಗಾಳಿ ಚಳಿರಲು ನಿನ್ನ ನೆನಪಾಗುವುದು ನಿನ್ನ ನೆನಪಾಗುವುದು ಒಲವೇ ಓ ಒಲವೇ ನಾನೆಷ್ಟು ಸಲ ನಿನ್ನ ಕೈ ಬೀಸಿ ಕರೆದಿರುವೆ ಎಷ್ಟು ವರುಷಗಳಿಂದ ಕಾದು ನಿನ್ನ ನಂಬಿರುವೆ ಕಾದು ನಿನ್ನ ನಂಬಿರುವೆ. ವರುಣ್ ಕುಮಾರ್ ಸರ್, ತುಂಬ ಸಿಂಪಲ್ ಆದ ಸಾಂಗ್ ಸೆಲೆಕ್ಟ್ ಮಾಡಿ ತುಂಬ ಚೆನ್ನಾಗಿ ಹಾಡಿದ್ದೀರಾ. ಥ್ಯಾಂಕ್ ಯು ಸರ್. ಸ್ಮಾಲ್ ಫ್ಲಾಸ್ ವೇರ್ ದೇರ್, ಬಟ್ ವಾಟ್ ಐ ಲೈಕ್ ಇಸ್ ಇವಾಗ ನಿಮ್ಮ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಚೆನ್ನಾಗಿರೋ ಒಂದು ಸಿಂಪಲ್ ಸಾಂಗನ್ನು ಹಾಡಿದ್ದೀರಾ. ನೈಸ್, Thank ಗುಡ್ you. ಲಕ್. ಯಾರು ಕಂಪೋಸರ್ ಇದ್ದದ್ದು? ಆನಂದ ಮಾದಲಗೆರೆ. ಓಕೆ. ಯಾವ ಫಿಲ್ಮ್ ಇದು? ಇದು ತ್ರಿವೇಣಿ ಸಂಗಮ ಅಂತ ಒಂದು ಆಲ್ಬಮ್ ಓಕೆ ಓಕೆ ಟ್ರ್ಯಾಕ್, ಅದು ಅಜಯ್ ವಾರಿಯರ್ ಹಾಡಿದೆ. ಓಕೆ ಓಕೆ ಯಾ ಚೆನ್ನಾಗಿತ್ತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ವರುಣ್ ಅವರು ತುಂಬಾನೇ ಚೆನ್ನಾಗಿರೋ ಹಾಡು ಹಾಡಿದ್ರು, ನಾನೆಷ್ಟು ಸಲ ಕೈ ಬೀಸಿ ಕರೆದರು ಅಂತ ಹೇಳಿ. ಸೊ ತುಂಬಾನೇ ಇದರಲ್ಲಿ ಅರ್ಥನೂ ಇದೆ ಅಂಡ್ ರೊಮ್ಯಾಂಟಿಕ್ ಬೇಸ್ ಅಲ್ಲಿ ವರುಣ್ ಅವರು ಚೆನ್ನಾಗಿ ಹಾಡಿದ್ದಾರೆ. ಬಟ್ ಡಿಸಿಷನ್ ಅಂತೂ ನಮ್ಮ ಜಡ್ಜಸ್ ಅವರ ಕೈಯಲ್ಲಿದೆ. ಲೆಟ್ಸ್ ಹೋಪ್ ಫಾರ್ ದ ಡಿಸಿಷನ್ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್ ವರುಣ್ ಅಂತ ಹೇಳ್ತಾ ನೆಕ್ಸ್ಟ್ ಕಂಟೆಸ್ಟೆಂಟ್ ಅನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಮುಂದಿನ ಕಂಟೆಸ್ಟೆಂಟ್ ಅನ್ನು ವೆಲ್ಕಮ್ ಮಾಡುವಂತ ಟೈಮ್ ಇದೆ. ಸೊ ಮುಂದಿನ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಸ್ನೇಹಿತ್ ಅವರು. ಸೊ ಸ್ನೇಹಿತ್ ಅವರು ಹಾಡ್ತಾ ಇರುವಂತಹ ಹಾಡು ಸ್ವಾತಿ ಮುತ್ತು ಸಿನಿಮಾದ ಹಾಡು, ಸುವಿ ಸುವಿ ನೀನೇ ನಮ್ಮ ಅಂತ ಹೇಳುವಂತ ಒಂದು ಬ್ಯೂಟಿಫುಲ್ ಆದಂತಹ ಹಾಡು. ಯಾವ ರೀತಿ ಹಾಡ್ತಾರೆ, ಎಷ್ಟು ಚೆನ್ನಾಗಿ ಹಾಡ್ತಾರೆ, ಜಡ್ಜಸ್ ಅನ್ನು ಇಂಪ್ರೆಸ್ ಮಾಡ್ತಾರಾ, ನಿಮ್ಗೆ ಇಷ್ಟ ಆಗುತ್ತಾ? ಸೊ ಲೆಟ್ಸ್ ವೆಲ್ಕಮ್ ಸ್ನೇಹಿತ್. ನಿ ಸರಿ ಮ ಪನಿ ಸರಿ ನಿರಿ ಸ ನಿ ಪ ಮ ಪನಿ ಸ ನಿ ಪ ಮರಿ ಮರಿ ನಿ ಸ ತ ನ ನ ನ ತ ನ ನ ತ ದ ರಿ ಸುವಿ ಸುವಿ ನೀನೇ ನಮ್ಮ ಸೀತೆ ನಮ್ಮ, ಟುವಿ ಟುವಿ ಹಕ್ಕಿಯಂತೆ ನಗಬೇಕಮ್ಮ, ಸುವಿ ಸುವಿ ನೀನೇ ನಮ್ಮ ಸೀತೆ ನಮ್ಮ, ಟುವಿ ಟುವಿ ಹಕ್ಕಿಯಂತೆ ನಗಬೇಕಮ್ಮ. ಸುವಿ ಸುವಿ ನೀನೇ ನಮ್ಮ ಸೀತೆ ನಮ್ಮ, ಸುವಿ 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 ನೀನೇ ನಮ್ಮ ಸೀತೆ ನಮ್ಮ.
ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಗೆದ್ದೇ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಸುವಿ 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 ನೀನೇ ನಮ್ಮ ಸೀತೆ ನಮ್ಮ. ಥ್ಯಾಂಕ್ ಯು. ಸ್ನೇಹಿತ್, ಇದು ಒನ್ ಆಫ್ ದ ಎಸ್ ಪಿ ಸರ್ ಇದು ಹಿಟ್ ಸಾಂಗ್. ನಂಗೆ ಆ್ಯಡ್ಲಿಬ್ಬಲ್ಲಿ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಆಮೇಲೆ ಅದು ಸ್ವರ ಹೇಳಿ ನಿಸರಿ ಮ ಪ ನಿ ಸ ನಿರಿ ನಿ ಪ ಮ ಪ ನಿ ಸಾ ನಿ ಪ ಮ ನಿ ಮ ನಿರಿ ಅದು ಹಾಡಬೇಕಿತ್ತು. ಬೇರೆ ಹಾಡಿದ್ರೇನು? ಓಕೆ, ಟ್ರೈ ಮಾಡಿ. ಹಾಡಿ ನಿ ಸರಿ ಮ ಪ ನಿ ಸರಿ ನಿ ರಿ ನಿ ಸ ನಿ ಪ ಮ ಪ ನಿ ಸಾ ನಿ ಪ ಮ ರಿ ಮ ರಿ. ಕರೆಕ್ಟಾಗಿ ಹಾಡಿದ್ರಿ. ಆಗ ಬೇರೆ ಸ್ವರ ಹಾಡಿದ್ರಿ ನೀವು. ಓಕೆ, ಅದೇ ಚರಣ ಬರ್ತಾ ಸ್ವಲ್ಪ ಬಿಲ್ಡಪ್ ಬಂತು, ಹಾಡು ನಂಗೆ ಇಷ್ಟ ಆಯಿತು. ಬಟ್ ಇನಿಷಿಯಲಿ ಪಲ್ಲವಿ ಮತ್ತು ಆ್ಯಡ್ಲಿಬಿಂದ ಅಷ್ಟೊಂದು ಇಷ್ಟ ಆಗಿರಲಿಲ್ಲ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಓಕೆ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸ್ನೇಹಿತ್ ಅವರು ತುಂಬಾನೇ ಚೆನ್ನಾಗಿ ಹಾಡಿದ್ರು. ಬಟ್ ಆಲ್ ದ ವೆರಿ ಬೆಸ್ಟ್ ಸ್ನೇಹಿತ್ ಅಂತ ಹೇಳ್ತಾ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ಕಂಟೆಸ್ಟೆಂಟ್ ನ ಹೆಸರು ಹೇಳೋದಕ್ಕಿಂತ ಮುಂಚೆ ರಾಮಾಚಾರಿ ಸಿನಿಮಾ ಎಲ್ಲರೂ ನೋಡಿರ್ತೀರ. ರವಿಚಂದ್ರನ್ ಅವರ ಸಿನಿಮಾ ತುಂಬಾನೇ ಒಂದು ಹಿಡಿಸಿದಂತಹ ಸಿನಿಮಾ. ಅದರಲ್ಲೂ ಕೂಡ ನಿಮ್ಗೆ ಗೊತ್ತಿದೆ ಸೂಪರ್ ಡೂಪರ್ ಆದಂತಹ ಟ್ರ್ಯಾಕ್ ನಮ್ಮೂರ ಯುವರಾಣಿ ಕೇಳಿರ್ತೀರ ಅಲ್ವಾ. ಸೊ ಈ ಹಾಡನ್ನು ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ ನಿಖೇತ್ ಅವರು. ಸೊ ನಿಖೇತ್ ಅವರು ಯಾವ ರೀತಿ ಹಾಡ್ತಾರೆ, ಲೆಟ್ಸ್ ವೆಲ್ಕಮ್ ನಿಖೇತ್. ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಓ ಕೋಗಿಲೆ ಶುಭ ಕೋರಿ ಹಾಡೋಣ ಬಾ ಕೋಗಿಲೆ. ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಓ ಕೋಗಿಲೆ ಶುಭ ಕೋರಿ ಹಾಡೋಣ ಬಾ ಕೋಗಿಲೆ. ಮಾಂಗಲ್ಯದಿಂದ ನಂಟಾದರೂ ಮಾಂಗಲ್ಯದಿಂದ ನಂಟಾದರೂ ಮನಸೇರೋ ಮದುವೇನೆ ಸುಖವೆಂದರು. ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಓ ಕೋಗಿಲೆ ಶುಭ ಕೋರಿ ಹಾಡೋಣ ಬಾ ಕೋಗಿಲೆ. ಒಳ್ಳೆ ದಿನಗಳಿಗೆಯ ಸೇರಿಸಿ ತೆಂಗು ಬಾಳೆ ಚಪ್ಪರವ ಹಾಕಿಸಿ ನೂರಾರು ಮನೆಗೋಗಿ ಶುಭ ಕಾರ್ಯಕ್ಕೆ ಕೂಗಿ ಕರೆದಾಗಲೇ ಮದುವೆಯೇ. ಸರಿಗಮ ಪದನಿಸ ಊದಿಸಿ ತರತರ ಅಡಿಗೆಯ ಮಾಡಿಸಿ ಮಾಂಗಲ್ಯ ಬಿಗಿದಾಗ ಗಟ್ಟಿ ಮೇಳ ಬಡಿದಾಗ ಅಕ್ಷತೆಯಲ್ಲೇ ಮದುವೆಯೇ. ನಿಜವಾಗಿ ನನಗೇನು ತೋಚದೆ ಹೇಳಮ್ಮ ನೀನೆಂದು ಕೇಳಿದೆ ಮನಸೊಂದೆ ಸಾಕಂತೆ ಸಾಕ್ಷಿಗೆ ಅರಶಿನವೇ ಬೇಕಂತೆ ತಾಳಿಗೆ. ಹೇಳಿದ್ದು ಸತ್ಯ ಕೇಳಿದ್ದು ಸತ್ಯ ಸುಳ್ಳ್ಯಾವುದೇ ಕೋಗಿಲೆ. ಮಾಂಗಲ್ಯದಿಂದ ನಂಟಾದರೂ ಮಾಂಗಲ್ಯದಿಂದ ನಂಟಾದರೂ ಮನಸೇರೋ ಮದುವೇನೆ ಸುಖವೆಂದರು. ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಓ ಕೋಗಿಲೆ ಶುಭ ಕೋರಿ ಹಾಡೋಣ ಬಾ ಕೋಗಿಲೆ. ನಿಖಿತ್ ಯಾವ ಊರು ನಿಮ್ಮದು? ಕಾಸರಗೋಡು. ಓಕೆ, ಥ್ಯಾಂಕ್ ಯು ನಿಖಿತ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.
ಓಕೆ ವೀಕ್ಷಕರೇ, ಸೊ ಇವತ್ತಿನ ನಮ್ಮ ಮೊದಲ ಸುತ್ತು ಸೂಪರ್ ಸಿಂಗರ್ ಸೀಸನ್ 2 ನ ಮೊದಲ ಸುತ್ತಂತೂ ಚೆನ್ನಾಗಿ ನಡೀತಾ ಇದೆ. ಸೊ ಸಿಂಗರ್ಸ್ನವರು ಬಂದು ತಮ್ಮ ಹಾಡಿನ ಚಾಕಚಕ್ಯತೆಯನ್ನು ತೋರಿಸ್ತಾ ಇದ್ದಾರೆ. ಯಾವ ರೀತಿ ಹಾಡಿದ್ದಾರೆ ಡಿಸಿಷನ್ ಎಲ್ಲ ಇನ್ ಬರ್ಬೇಕಷ್ಟೇ. ಬಟ್ ಎನಿ ಹಾವ್, ದಿಸ್ ಇಸ್ ನಿಮ್ಮ ಫೇವರೇಟ್ ಸಿಂಗಿಂಗ್ ರಿಯಾಲಿಟಿ ಶೋ ದಟ್ ಇಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ಸ್ ಸೂಪರ್ ಸಿಂಗರ್ ಸೀಸನ್ 2 ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಸೊ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳೋ ಟೈಮ್ ಅದಿದೆ. ಸೊ ಲೆಟ್ಸ್ ಟೇಕ್ ಅ ಬ್ರೇಕ್ ಅಂಡ್ ಕಮ್ ಬ್ಯಾಕ್ ಸೂನ್. ನಮ್ಮ ಸೂಪರ್ ಸಿಂಗರ್ ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನಮ್ಮ ಸೂಪರ್ ಸಿಂಗರ್ Yes, sir, ವೀಕ್ಷಕರೇ, once again welcome back. This is your favorite solo singing reality show that is Sun Premium Refined Sunflower Oil presents Super Singer Season 2 powered by Santosh Rice Mills ಅವರ 2 ಸ್ಟಾರ್ ರೈಸ್. ಹಾಗೇನೆ ನಮ್ಮ ಕಾರ್ಯಕ್ರಮದ co-sponsors ಆಗಿದ್ದಾರೆ ಸೆಟಟಲ್ ಡೆವಲಪರ್ಸ್, ಅಮೃತ್ ನೋನಿ, ರೋಹನ್ ಕಾರ್ಪೊರೇಷನ್, ಅಕ್ಷಯ ಕಿಚನ್ ಇಕ್ವಿಪ್ಮೆಂಟ್ಸ್, ಪ್ರೈಮ್ ಮಸಾಲಾ, ಶಕುಂತಲಾ ಹೇರ್ ಆಯಿಲ್, ಕಬಾಸುರ ಇಮ್ಯುನಿಟಿ ಬೂಸ್ಟರ್ ಅಂಡ್ ಶಶಿ ಪ್ಲಸ್ ಬ್ಯೂಟಿ ಸೋಪ್. ಸೊ ವೀಕ್ಷಕರೇ, ನಿಮ್ಗೆ ಗೊತ್ತೇ ಇದೆ, ಹಾಡಿನ ಜರ್ನಿಯಲ್ಲಿ ಚೆನ್ನಾಗಿರುವಂತಹ ಕಂಟೆಸ್ಟೆಂಟ್ಸ್ಗಳು ತಮ್ಮ ಜಬರ್ದಸ್ತ್ ಆದಂತಹ ಕಾಂಪಿಟೇಷನ್ಸ್ ಕೊಡ್ತಾ ಇದ್ದಾರೆ. ಸೊ ಮೊದಲ ಸುತ್ತು ಅಂತ ಹೇಳುವಾಗ ಸ್ವಲ್ಪ ಪ್ರೆಷರೈಸ್ಡ್ ಇರ್ತಾರೆ ಅಲ್ವಾ. ಸೊ ತುಂಬಾನೇ ಪ್ರಿಪರೇಷನ್ ಮಾಡಿರ್ತಾರೆ. ಸೊ ಮೊದಲ ಸುತ್ತಲ್ಲಿ ನೆಕ್ಸ್ಟ್ ಕಂಟೆಸ್ಟೆಂಟ್ ಅನ್ನು ವೆಲ್ಕಮ್ ಮಾಡುವಂತಹ ಟೈಮ್. ಸೊ ಹೂ ಇಸ್ ದ ನೆಕ್ಸ್ಟ್ ಕಂಟೆಸ್ಟೆಂಟ್? ಯಾರು ಅಂತ ಹೇಳಿದ್ರೆ ಪ್ರಸನ್ನ ಕುಮಾರ್ ಅವರು. ಸೊ ಪ್ರಸನ್ನ ಕುಮಾರ್ ಅವರು ಹಾಡ್ತಾ ಇರುವಂತಹ ಹಾಡು ಆಸೆಗೊಬ್ಬ ಮೀಸೆಗೊಬ್ಬ ಸಿನಿಮಾದ ಹಾಡು, ಕೆಣಕುತ್ತಿದೆ ನಿನ್ನ ಕಣ್ಣೋಟ. ಓಕೆ, ಸೊ ಯಾರನ್ನೆಲ್ಲ ಕೆಣಕ್ತಾರೆ ಇವರ ಹಾಡಿನ ಮುಖಾಂತರ ಅಂತ ನೋಡ್ಬೇಕು. ಸೊ ಲೆಟ್ಸ್ ವೆಲ್ಕಮ್ ಪ್ರಸನ್ನ ಕುಮಾರ್ ಆನ್ ಸ್ಟೇಜ್. ಕೆಣಕುತ್ತಿದೆ ನಿನ್ನ ಕಣ್ಣೋಟ, ಕುಣಿಸುತ್ತಿದೆ ನಿನ್ನ ಕಣ್ಣಾಟ, ಸೆಳೆಯಲು ನಿನ್ನ ತನುವಿನ ಮಾಟ, ಕಲಿಯಲು ಆಸೆ ಪ್ರಣಯದ ಪಾಠ, ಮಾಡುವುದೇನೀಗ ಕೆಣಕುತ್ತಿದೆ ನಿನ್ನ ಕಣ್ಣೋಟ. ಸಂಜೆ ಬಾನ ಬಣ್ಣ ಕಂಡೆ ಕೆನ್ನೆಲಿ, ಕಂಡೆ ಚಂದ್ರ ತಂದ ಕಾಂತಿ ನಿನ್ನ ಕಣ್ಣಲ್ಲಿ. ಸಂಜೆ ಬಾನ ಬಣ್ಣ ಕಂಡೆ ಕೆನ್ನೆಲಿ, ಕಂಡೆ ಚಂದ್ರ ತಂದ ಕಾಂತಿ ನಿನ್ನ ಕಣ್ಣಲ್ಲಿ. ನೀ ನುಡಿದರು ಸೊಗಸು, ಮೌನವು ಸೊಗಸು, ಎಲ್ಲ ಸಂಗೀತವೇ. ಕೆಣಕುತ್ತಿದೆ ನಿನ್ನ ಕಣ್ಣೋಟ, ಸೆಳೆಯಲು ನಿನ್ನ ತನುವಿನ ಮಾಟ, ಕಲಿಯಲು ಆಸೆ ಪ್ರಣಯದ ಪಾಠ, ಮಾಡುವುದೇನೀಗ ಕೆಣಕುತ್ತಿದೆ ನಿನ್ನ ಕಣ್ಣೋಟ. ಥ್ಯಾಂಕ್ ಯು. ಪ್ರಸನ್ನ ಕುಮಾರ್, ನೀಟಾಗಿ ಹಾಡಿದ್ರಿ. ಇದು ಯಾವ ಫಿಲ್ಮ್ ಇದ್ದಿದ್ದು ಹಾಡು? ಇದು ಆಸೆಗೊಬ್ಬ ಮೀಸೆಗೊಬ್ಬ ಅಂತ. ಕರೆಕ್ಟ್.
ಏನು ಫ್ಲಾಲೆಸ್ ಆಗಿ ಸಿಂಪಲ್ ಹಾಡು ತುಂಬ ಚೆನ್ನಾಗಿ ಹಾಡಿದರೆ ನನಗೆ ಇಷ್ಟ ಆಯಿತು. ನೋಡೋಣ ಏನಾಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಸೊ ಪ್ರಸನ್ನ ಕುಮಾರ್ ಅವರಂತೂ ಚೆನ್ನಾಗಿ ಹಾಡಿದ್ರು. ಆಗ್ಲೇ ಹೇಳ್ದಾಗೆ ಹಾಡಿನ ಮುಖಾಂತರ ನಮ್ಮೆಲ್ಲರನ್ನು ಕೆಣಕಿದ್ರು. ಬಟ್ ಜಡ್ಜಸ್ ಅವರು ಇಂಪ್ರೆಸ್ ಆಗಿದಾರಾ ಇಲ್ವಾ ಅಂತ ಹೇಳಿ ಸ್ವಲ್ಪ ವೆಯ್ಟ್ ಮಾಡ್ಬೇಕಷ್ಟೇ. ಬಟ್ ಎನಿವೇ, ಆಲ್ ದ ವೆರಿ ಬೆಸ್ಟ್ ಪ್ರಸನ್ನ ಕುಮಾರ್ ಅಂತ ಹೇಳ್ತಾ ನೆಕ್ಸ್ಟ್ ಕಂಟೆಸ್ಟೆಂಟ್ ಬರ್ತಾ ಇದ್ದಾರೆ. ಯಾರು 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 ಅಂತ ಹೇಳಿದ್ರೆ ದಟ್ ಈಸ್ ನಂದಿನಿ ಅವರು. ಸೊ ನಂದಿನಿ ಅವರು ಹಾಡ್ತಾ ಇರುವಂತಹ ಹಾಡು ಸೋಜುಗಾದ ಸೂಜು ಮಲ್ಲಿಗೆ. ತುಂಬಾನೇ ಒಂದು ಅರ್ಥಗರ್ಭಿತವಾದಂತಹ ಹಾಡಿದು. ಸೊ ಎಲ್ರಿಗೂ ಇಂಪ್ರೆಸ್ ಮಾಡ್ತಾರಾ ಇಲ್ವಾ? ಲೆಟ್ಸ್ ವೆಲ್ಕಮ್ ನಂದಿನಿ. ಮಾದೇವ 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 ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕೆ ಮಾಲೆ ಬಿಲ್ಪತ್ರೆ ಮಾದೇವ ನಿಂಗೆ ಚಂದಕ್ಕೆ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ತಪ್ಪಾಳೆ ಬೆಳಗ್ಯೂನಿ ತುಪ್ಪವ ಕಾಯಿಸ್ಯೂನಿ ಕಿತ್ತಾಳೆ ಹಣ್ಣ ತಂದೀವ್ನಿ ಮಾದೇವ ನಿಮ್ಗೆ ಕಿತ್ತಾಳೆ ಹಣ್ಣ ತಂದೀವ್ನಿ ಮಾದಪ್ಪ ಕಿತ್ತಾಡಿ ಬರುವ ಪರಸೆಗೆ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ನಂದಿನಿ, ಎಸ್ ಸರ್. ಸೊ ಫಸ್ಟ್ ಆಫ್ ಆಲ್ ನೀವು ಸ್ಟೇಜಿಗೆ ಬಂದಾಗ ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೀರಿಯಸ್ಲಿ. ಸೊ ಗ್ರೇಟ್, ಅಮೇಝಿಂಗ್ ಪರ್ಫಾರ್ಮೆನ್ಸ್ ಥ್ಯಾಂಕ್ ಯು ಸೊ ಆ್ಯಂಡ್ ಮಚ್. ರಿಯಲಿ ಲವ್ಡ್ ದ ವೇ ಯು ಸ್ಯಾಂಗ್. ಏನಂದರೆ ಸ್ಪೆಷಾಲಿಟಿ ಸಿಂಪಲ್ ಸಾಂಗ್ ಬಟ್ ತುಂಬ ಅರ್ಥಗರ್ಭಿತವಾದ ಸಾಂಗ್. ಲಿರಿಕನ್ನು ಅಷ್ಟೊಂದು ಅನುಭವಿಸಿ ಅದನ್ನು ಅಷ್ಟೊಂದು ಇಮೋಟ್ ಮಾಡಿ ಹಾಡಿದ್ರಿ. ಸೊ ಯು ಆರ್ ರಿಯಲಿ ಎಂಜಾಯಿಂಗ್ ಆನ್ ದ ಸ್ಟೇಜ್. ಸೊ ಇಟ್ ವಾಸ್ ರಿಯಲಿ ಅ ಗುಡ್ ಮೂಮೆಂಟ್ ಫಾರ್ ಅಸ್. ಸೊ ಆಲ್ ದ ಬೆಸ್ಟ್, ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಸೋಜುಗಾದ ಸೂಜು ಮಲ್ಲಿಗೆ ಹಾಡ್ಕೊಂಡು ನಂದಿನಿ ಅವರಂತೂ ತುಂಬಾನೇ ಒಳ್ಳೆ ಇಂಪ್ರೆಷನ್ ಕೊಟ್ಟಿದ್ದಾರೆ. ಬಟ್ ಜಡ್ಜಸ್ನವರ ಡಿಸಿಷನ್ಗಂತೂ ವೇಟ್ ಮಾಡಬೇಕು. ಬಟ್ ಹೋಪ್ ಫಾರ್ ದ ಬೆಸ್ಟ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ನೆಕ್ಸ್ಟ್ ಕಂಟೆಸ್ಟೆಂಟ್ ಬರ್ತಾ ಇದ್ದಾರೆ ಜನ್ಯ ಪ್ರಸಾದ್ ಅವರು. ಸೊ ಜನ್ಯ ಪ್ರಸಾದ್ ಅವರು ಹಾಡ್ತಾ ಇರುವಂತಹ ಹಾಡು ಒಂದು ಭಾವಗೀತೆ ಹಾಡು. ಹೇಗೆ ಆಡ್ತಾರೆ, ಯಾವ ರೀತಿ ಹಾಡ್ತಾರೆ, ಸೊ ಸ್ವಲ್ಪ ಟೆನ್ಷನಲ್ಲಿ ಇದ್ದಾರಾ, ಟೆನ್ಷನನ್ನು ಬಿಟ್ಕೊಂಡು ಚೆನ್ನಾಗಿ ಹಾಡ್ತಾರಾ? ಸೊ ಲೆಟ್ಸ್ ವೆಲ್ಕಮ್ ಜನ್ಯ ಪ್ರಸಾದ್. ನನ್ನೊಳು ನಾ ನಿನ್ನೊಳು ನೀ ಒಲಿವ ಮಾತಿಂತೆ ನಾನೀ ನನ್ನೊಳು ನಾ ನಿನ್ನೊಳು ನೀ ಒಲಿವ ಮಾತಿಂತೆ ನಾನೀ ನಿನ್ನೊಳು ನಾ
ಮಾತಿಂತೆ ನಾನೇ. ಚೆಲುವು ಮುನ್ನ ಹೊಳಲಿಟ್ಟಿತು ನನ್ನ, ಇಂದು ಚೆಲುವು ಹೊಳಲಿಡುವುದು ನಿನ್ನ. ಚೆಲುವು ಮುನ್ನ ಹೊಳಲಿಟ್ಟಿತು ನನ್ನ, ಇಂದು ಚೆಲುವು ಹೊಳಲಿಡುವುದು ನಿನ್ನ. ಬಯಕೆನಾ ಸನಿಗೆ ನೀ, ಬಯಕೆನಾ ಸನಿಗೆ ನೀ, ಒಲಿದ ಮಾತಿಂತೆ ನಾನೇ. ಇದೇ ಒಲವಿನ ಸರಿಗಮ ಪದ ನೀ, ನನ್ನೊಳು ನಾ ನಿನ್ನೊಳು ನೀ, ಒಲಿದ ಮಾತಿಂತೆ ನಾನೇ. ಜನ್ಯ ಪ್ರಸಾದ್, ನಮಸ್ತೆ ಸರ್. ನಮಸ್ತೆ. ಯಾವರು? ಬಂಟ್ವಾಳ. ಓಕೆ. ಎಲ್ಲಿ ಕಲಿತಾ ಇದ್ದೀರಾ? ಎಸ್ ಸರ್. ಓಕೆ. ಮನೇಲಿ ಸಪೋರ್ಟ್ ಮಾಡ್ತಾ ಇದ್ದಾರಾ? ತುಂಬಾ ಮಾಡ್ತಾರೆ ಸರ್. ಗುಡ್. ಸಾಂಗು, ಯು ಗಾಟ್ ಅ ಲವ್ಲಿ ವಾಯ್ಸ್ ಫಸ್ಟ್ ಆಫ್ ಆಲ್. ಲೆಟ್ಸ್ ಸಿ Thank ಹೌ you, ಇಟ್ ಗೋಸ್. ಓಕೆ. ಈ ರೌಂಡಲ್ಲಿ ಎಲ್ಲರೂ ಚೆನ್ನಾಗಿ ಆಡಿದ್ರೆ ನಾವೇನು ಮಾಡೋದಿಲ್ಲ, ನಾವು ಕನ್ಫ್ಯೂಷನಲ್ಲಿದ್ದೀವಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಇದೀಗ ವೇದಿಕೆಗೆ ಬರ್ತಾ ಇದ್ದಾರೆ ಶ್ರೀ ಗುರು ಅವರು. ಸೊ ಶ್ರೀ ಗುರು ಅವರು ಹಾಡ್ತಾ ಇರುವಂತಹ ಹಾಡು ಬಜರಂಗಿ ಸಿನಿಮಾದ ಹಾಡು ನಮ್ಮೂರ ಕಾಯೋ ದೊರೆ. ಸೊ ಲೆಟ್ಸ್ ವೆಲ್ಕಮ್ ಶ್ರೀ ಗುರು. ನಮ್ಮೂರ ಕಾಯೋದೊರೆಯೇ ನಿನಗೆ ಏನಿಂತ ಮಮಕಾರ, ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯಾವ್ರ ಜೊತೆಗಾರ. ಸಾವಿರ ಜನ್ಮ ಬಂದಾಗೂ ಸಾಕುವ ನಾಯಕ ನೀನಾಗೂ, ನಿನಗುಂಟು ನಾನಾ ವೇಷ, ನಿನ್ನ ಮಾತೆ ಗಂಟ ಘೋಷ. ಸೂರ್ಯ ಚಂದ್ರ ಹುಟ್ಟೋದಿಲ್ಲ ನೀನು ಕೊಡದೆ ಸಂದೇಶ. ರೇ 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 ಬಜರಂಗಿ, ಏ ರೇ 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 ಪುಣ್ಯಾತ್ಮನು ನೀ ನಿಜವಾಗಿ. ಏ ರೇ 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 ಬಜರಂಗಿ, ಏ ರೇ 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 ಪುಣ್ಯಾತ್ಮನು ನೀ ನಿಜವಾಗಿ. ನಮ್ಮೂರ ಕಾಯೋದೊರೆಯೇ ನಿನಗೆ ಏನಿಂತ ಮಮಕಾರ. ಹಾಸಿದವಗೆ ಕೈಯ ತುತ್ತನಿಟ್ಟು ಪೊರೆಯೋ ತಾಯಿಯ ಗುಣದವನು, ಕಸಿದೊಡೆಯಲು ನಿನ್ನ ಮುಗುಳು ನಗುವನು, ಲಾಲಿಸಿ ಉಣಿಸುವನು. ಗೀತೆ ಬೋಧಿಸಿದ ಕೃಷ್ಣ ಇವನೇ ನವ್ವ, ಬಲ ಭೀಮನಿಗೂ ಬೆವರಿಳಿಸಿ ತೊಡೆ ತಟ್ಟುವ. ಹೆತ್ತವರ ರೀತಿ ಕನ್ಯಾದಾನ, ಕುಂತಲ್ಲಿಯೇ ಇವಗೆ ಸಿಂಹಾಸನ. ಭಿಗ್ಗನೆದ್ದ ಭಜರಂಗಿ, ಗುಡುಗು ಸಿಡಿಲೆ ಇವನ ನಿಲುವಂಗಿ. ಗಂಡೆದೆಯ ನ್ಯಾಯ ಗಂಡ ಬೇರುಂಡನ ಧ್ಯೇಯ, ದೃಷ್ಟಿ ಇಟ್ಟು ನೋಡಿದರೆ ಸೃಷ್ಟಿ ಇವನ ಮುಷ್ಟಿಲಿ. ರೇ 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 ರೇ
ಥ್ಯಾಂಕ್ ಯು. ಶ್ರೀ ಗುರು. ಹಾಂ ಸರ್. ಚೆನ್ನಾಗಿತ್ತು, ಬಟ್ ಈ ಸಾಂಗ್ನ ಜೋಶು, ಆ ಅಗ್ರೆಸಿವ್ನೆಸ್ ನನಗೆ ಅಷ್ಟೊಂದು ನೀವು ಹಾಡುವ ಕಾರಣ ಸಾಫ್ಟಾಗಿ ಹಾಡಿದ್ರಿ. ಆ ಸಾಂಗ್ನ ಪವರ್, ಒರಿಜಿನಲ್ ಸಾಂಗ್ನ ಪವರ್ ಸ್ವಲ್ಪ ಕಡಿಮೆ ಅಂತ ಅನಿಸ್ತು. ಬಟ್ ಓವರ್ ಆಲ್ ಯುವರ್ ಸೌಂಡಿಂಗ್ ಗುಡ್. ನೋಡೋಣ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಆನ್ ಬೇಸಿಸ್ ಆಫ್ ಪಾಯಿಂಟ್ಸ್, ಫಸ್ಟ್ ಡೈರೆಕ್ಟ್ ಎಂಟ್ರಿ ಯಾರಿಗೆ ಅಂತ ನೋಡೋಣ. ಇಟ್ಸ್ ವರುಣ್ ಕುಮಾರ್. ಇನ್ ಬಿ ಆನ್ ಒನ್ ಸೈಡ್. ಸ್ನೇಹಿತ್, ಯಾ. ನಂದಿನಿ, ಯಾ. ಯಾ. ಯು ತ್ರೀ ಆರ್ ಡೈರೆಕ್ಟ್ಲಿ ಸಿಲೆಕ್ಟೆಡ್. ಮೂರಲ್ಲಿ ನಂಗೆ ಗೊತ್ತಿಲ್ಲ, ಇಲ್ಲಿ ಈವನ್ ವಿ ಆರ್ ಲೈಕ್ ಲಿಟಲ್ ಪ್ರಸನ್ನ ಆ್ಯಂಡ್ ಜಾನಿಯಾ ಪ್ರಸಾದ್ ಐ ಥಿಂಕ್ ಸ್ಯಾಂಗ್ ರಿಯಲಿ ಗುಡ್, ವೆರಿ ಕಾಂಪಿಟೇಟಿವ್. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಐ ಡೋಂಟ್ ನೋ, ವಿಲ್ ಜಸ್ಟ್ ಸಿ. ಓಕೆ, ಆಲ್ ದ ಬೆಸ್ಟ್ ಗೈಸ್, ಆಲ್ ದ ಬೆಸ್ಟ್. ಓಕೆ, ಸೊ ಫೈನಲಿ ವೀಕ್ಷಕರೇ, ಇವತ್ತಿನ ಮೊದಲ ಸುತ್ತಲ್ಲಿ ಅದೆಷ್ಟೋ ಹಾಡುಗಾರರು ಬಂದರು. ಸೊ ಅವರ 3 ಸುತ್ತುಗಳು ಕಂಪ್ಲೀಟ್ ಆಗ್ತಾ ಬರುತ್ತೆ. ಆಡಿಷನ್ ಆಗಿರ್ಬೋದು, ಮೆಗಾ ಆಡಿಷನ್ ಆಗಿರ್ಬೋದು, ಸೊ ಫಸ್ಟ್ ರೌಂಡ್ ಆಗಿರ್ಬೋದು. ಸೊ ಚೆನ್ನಾಗಿ ಪಾರ್ಟಿಸಿಪೇಷನ್ ಕೊಟ್ಟಿದ್ದಾರೆ, ಚೆನ್ನಾಗಿ ಟಕ್ಕರ್ ಕೂಡ ಕೊಟ್ಟಿದ್ದಾರೆ. ಬಟ್ ರಿಸಲ್ಟ್ ಅಂತೂ ಯು ವಿಲ್ ವೇಟ್. ಬಟ್ ಎನಿ ಹಾವ್, ಐ ಲೈಕ್ ಟು ಥ್ಯಾಂಕ್ ಅವರ್ ಜಡ್ಜಸ್. ಅದರ ಜೊತೆಗೆ ಐ ಲೈಕ್ ಟು ಥ್ಯಾಂಕ್ ಅವರ್ ಆಲ್ ದ ಸ್ಪಾನ್ಸರ್ಸ್ ಅಂತ ಹೇಳ್ತಾ, ಎಲ್ಲ ವ್ಯೂವರ್ಸ್ಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹಾಡುಗಾರರ ಜೊತೆ, ಹಾಡಿನ ಜರ್ನಿಯ ಜೊತೆ ಸಿಗೋಣ ಅಂತ ಹೇಳ್ತಾ, ಮಿಸ್ ಮಾಡದೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಟೇಕ್ ಕೇರ್ ಅಂಡ್ ಬಾಯ್. ನಮ್ಮ ಸೂಪರ್ ಸಿಂಗರ್ Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation, Arogyada Paravase Amrit None, Purnima Silks Karkala, Shakuntala Herbal Hair Tone, Prime Masalas, Akshaya Kitchen Equipments, Citadel Developers. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.